ಕ್ಷೇಮ ಪಡೆಯಬೇಕೆಂಬ ಕಾರಣಕ್ಕಾಗಿ ನಮ್ಮವರನ್ನೆಲ್ಲ ಮುಂದಾರ್ಥ ಕಳುಹಿಸಿಕೊಟ್ಟದ್ದು ಹಿಂತಿರುಗಿ ಯಾರು ಬರಲಿಲ್ಲ ಎಂಬ ಕಾರಣಕ್ಕಾಗಿ ನೇರವಾಗಿ ನಾನೇ ಬಂದು ನಿಂತಿದ್ದೇನೆ. ಬಂದು ನಮ್ಮ ಸಮ್ಮುಖದಲ್ಲಿ ನಿಂತಿದ್ದೀಯೋ ಹೆದರುತ್ತೇನ ಮಾಯಕಕ್ಕೆ ಲೋಕ ಕಂಟಕನಾಗಿ ಮರೀತಾ ಇದ್ಯೋ, ಲೋಕವನ್ನೇ ಅಲ್ಲೋಲ ಕಲ್ಲಲ್ಲ ಹೊಡಿಸ್ತಾ ಇದ್ಯೋ. ಪಾಪಿ ಮಾಡಿದ ಕಾರ್ಯ ಸರ್ವತಾ ತಪ್ಪಾಯ್ತೆನ್ನುವುದಾಗಿ ನನ್ನ ಕಾಲ ಹಿಡಿದೆ ಅಂತಾದ್ರೆ ಬದುಕ ಬಿಟ್ಟನು. ಬ್ರಹ್ಮದೇವನ ವರ ಸಂಪನ್ನ ನಾನು ನಿನ್ನವರ ಕಚ್ಚುತ್ತೆ ಬಾಲಿಗೆ ನಿಂದು ನೋಡಿದ ಹುತ್ತ ಭೂಮಿಯೇ ದೇವಿ ಒಮ್ಮೆ, ಹುತ್ತ ಭೂಮಿ ದೇವಿ ಒಮ್ಮೆ, ಹುತ್ತ ದೇವಿ ದೇವಿ ಹುತ್ತ ಮತ್ತೆ ಮತ್ತೆ ತೋರುತ್ತಿರಲು ಚಿತ್ರದಲ್ಲಿ ತಿಳಿದಿರುವೆ ಸುತೆಯರ್ ನಾಗ ಸುತೆಯರ್ ನಾಗ ಸುತೆಯರ್ ನಾಗ ಸುತೆಯರ್ ನಾಗ ಸುತೆಯರ್ ನಾಗ ಸುತೆಯರ್ ನೀಗಲೆನುತ ನೀಗಲೆನುತ ಆದಿಶಕ್ತಿ ಆಗಮಿಸಿಯಾಳ್ ಎಂಬ ಜಾನವಾಗಿ ನಮಿಸುತ್ತ ಆಗಮಿಸಿಯಾಳ್ ಎಂಬ ಜಾನವಾಗಿ ನಮಿಸುತ್ತ ನಮಿಸುತ್ತ ಸಮ್ಮುಖದಲ್ಲಿ ಬಂದವಳು ಸಾಮಾನ್ಯ ಹೆಣ್ಣು ಎನ್ನುವುದಾಗಿ ಭಾವಿಸಿ ಅವಳೊಡನೆ ಹೋರಾಟಕ್ಕೆ ಮುಂದಾದೆ. ಹೋರಾಡುವಂತ ವೇಳೆಯಲ್ಲಿ ನನಗೆ ಅರಿವಿಲ್ಲದ ರೀತಿಯಲ್ಲಿ ಅವಳ ಕರಸ್ಪರ್ಶ ಎನ್ನುವುದು ನನ್ನ ಶಿರೋಭಾಗಕ್ಕೆ ಆದವಾಗ ವಿಶೇಷವಾದಂತಹ ಜ್ಞಾನ ಸಂಪನ್ನನಾದೆ. ಹಾಗಾದ್ರೆ ನಾನು ಯಾರು? ಕಾಣುತ್ತಿರುವಂತಹ ಈ ಪ್ರಪಂಚದಲ್ಲಿ ಮಾಲಿನ್ಯ ಸುಕುಮಾರ ಮಹಿಷಾಖ್ಯ ಎನ್ನುವುದು ಗೌಣ. ಹಾಗಾದರೆ ಸೂಕ್ಷ್ಮಾರ್ಥವೇ ತಿಳಿಸುತ್ತಾ ಇದೆ, ನಾನು ಇಲ್ಲಿಯವನಲ್ಲ, ಕೈಲಾಸದಲ್ಲಿರಬೇಕಾದವ ಶಿಲಾದ ಮುನಿಯ ಮಗನಾಗಿರತಕ್ಕಂತ ನಂದಿಕೇಶ. ಈ ರೀತಿಯಾದಂತಹ ಘೋರವಾದ ಜನ್ಮ ಪ್ರಾಪ್ತವಾಗುವುದಕ್ಕೆ ಕಾರಣ ನಾಗ ಸುತ್ತೆಯರ ಎನಗಿತ್ತ ಶಾಪ. ನಂದಿಯಾದ ನಾನು ಶಿವದರ್ಶನಕ್ಕೆ ಬಂದಂತ ನಾಗ ಸುತ್ತೆಯರನ್ನ ತಡೆದು ಅವರಿಂದಲೇ ಶಾಪಕ್ಕೆ ತುತ್ತಾದಂತ ನಾನು ಮಾಲಿನಿ ಸುಕುಮಾರ ಮಹಿಷಾಖ್ಯನಾಗಿ ಧರೆಯಲ್ಲಿ ಪ್ರಕಟವಾದೆ. ಹೇಯ ಕೃತ್ಯವನ್ನ ಮಾಡಿದೆ. ಮಗನ ಹೀನವಾದಂತ ಪರಿಸ್ಥಿತಿಯನ್ನ ಕಂಡು ನನ್ನಮ್ಮ ಜಗಜ್ಜನನಿ ನನ್ನನ್ನ ಶಾಪದಿಂದ ಮುಕ್ತಗೊಳಿಸಿ ಪುನಃ ಕೈಲಾಸಕ್ಕೇರಿಸುವುದಕ್ಕೆ ಬಂದಿದ್ದಾಳೆ. ನನ್ನ ಅಮ್ಮನೊಡನೆ ನಾನು ಹೋರಾಟ ಮಾಡಿದೆನಲ್ಲ, ಸರ್ವೇಶ್ವರೊಡನೆ ಹೋರಾಡುವುದಕ್ಕೆ ಮುಂದಾದೆನಲ್ಲ ನಾನು, ಅವಳಲ್ಲಿ ನಾನು ಕ್ಷಮೆಯಾಚಿಸಲೇಬೇಕು, ಶರಣು ಹೋಗಲೇಬೇಕು. ಶಾಂಭವಿ ಕಾತ್ಯಾಯಿನಿ ಕಪರ್ದಿನಿ ರುಂಡ ಮಾಲಿನಿ ಪಾರ್ವತಿಯೇ ಪರಮೇಶ್ವರಿ ಬಂದೆಯ 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 ಕರುಣೆ ತೋರಿ
ಹೀನ ಕುಲದಲ್ಲಿ ಆನಿ ಜನ್ಮವ ಕೂಲ ಎನಿಸಿದೆ ಆನಿ ಜನ್ಮವ ಕೂಲ ಎನಿಸಿದೆ ಬಾಳಲಾರೆನೋ ಇನ್ನು ಲೋಕದಿಯೇ ಬಾಳಲಾರೆನೋ ಇನ್ನು ಲೋಕದಿ ದಾಡಿ ಸುದ್ದಿಯ ಬರುವೆ ತವ ಬಳಿ ಬರುವೆ ತವ ಬಳಿ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಜಗದೀಶ್ವರಿ ಜಗಜ್ಜನನಿ ನಡೆದಾವರೆಗಳಿಗೆ ಮಹಿಷಾಖ್ಯನ ಅನಂತ ಅನಂತ ಪ್ರಣಾಮಗಳು ತಾಯಿ. ಏಳು ಭೌತಿಕವಾದಂತ ಶರೀರಕ್ಕೆ ಪ್ರಾಪ್ತವಾದಂತ ಹೆಸರಿನಿಂದಲೇ ನಾನು ನಿನಗೆ ಶರಣು ಬರ್ತಾ ಇದ್ದೇನೆ ಅಮ್ಮ. ಕೈಲಾಸದಲ್ಲಿ ಶಿವಕಿಂಕರನಾಗಿ ಮೆರೆಯುತ್ತಿರುವಂತಹ ನಾನು, ಕಣಗಳಲ್ಲಿಯೇ ಅಗ್ರಮಾನ್ಯನಾದಂತ ನಾನು, ಶಿವ ಸಾರೂಪ್ಯವನ್ನ ಹೊಂದಿದ ನಾನು, ಶಾಪ ನಿಮಿತ್ತವಾಗಿ ಘೋರವಾದ ದಾನವ ರೂಪ ನನಗೆ ಪ್ರಾಪ್ತವಾಯಿತು ಅಮ್ಮ. ಪ್ರಾಪ್ತವಾದಂತಹ ಶರೀರದ ಮುಖೇನವಾಗಿ ಹೇಯ ಕೃತ್ಯವನ್ನೆಲ್ಲ ಮಾಡಿದೆ ತಾಯಿ. ಹೆಚ್ಚೇನು ಮಂಗಲವತಿಯಾದಂತಹ ಜಲಜಾಕ್ಷಿಯನ್ನ ಬಲಾತ್ಕಾರ ಮಾಡುವುದಕ್ಕೆ ಮುಂದಾದವ ತಾಯಿ. ನೀನೇ ನನ್ನ ಸಮ್ಮುಖದಲ್ಲಿ ಬಂದು ನಿಂತರೂ ಕಡೆಗಣಿಸಿದಂತ ಮಾ ಪಾಪಿ ನನ್ನ ಮಾ ಪಾಪಿ ಅಮ್ಮ. ಲೌಕಿಕವಾದಂತ ಬದುಕನ್ನ ಮತ್ತೆ ನಾನು ಯಾಚಿಸುವವನಲ್ಲ. ಓ ಶಾಂಭವಿ, ತನ್ನ ಅಂತರಂಗದಲ್ಲಿ ಹುದುಗಿರಬಹುದಾದಂತ ಶುಂಭ ನಿಶುಂಭರನ್ನ ನನ್ನನ್ನ ಪವಿತ್ರಗೊಳಿಸಿ ಪುನಃ ಕೈಲಾಸಕ್ಕೇರಿಸು ಅಮ್ಮ. ಶರಣು ಬಂದಿದ್ದೇನೆ, ಶರಣು ಬಂದಿದ್ದೇನೆ. ಮಗು ಮಹಿಷಾಖ್ಯ, ಅಂಧಕಾರದಲ್ಲಿ ಮುಳುಗಿರುವಂತ ನೀನು ನನ್ನ ಸ್ಪರ್ಶದಿಂದಲೇ ಸುಜ್ಞಾನ ಎನ್ನುವುದು ನಿನಗೆ ಮೂಡಿತು. ಮೋಕ್ಷವನ್ನ ಕರುಣಿಸಿರುವುದಕ್ಕೆ ಯಾಚಿಸ್ತಾ ಇದ್ದೀಯ ಮಗು. ಜೀವನದಲ್ಲಿ ಯಾವುದೇ ಒಂದಾದ್ರೂ ಆಸೆಯನ್ನು ಇಟ್ಟುಕೊಂಡು ಸತ್ತದ್ದೇ ಹೌದಂತಾದ್ರೆ ಅಂತವರಿಗೆ ಮೋಕ್ಷ ಕರುಣಿಸಲಿಕ್ಕೆ ಅಸಾಧ್ಯ. ಆಸೆ ಏನಿದೆ ಅದನ್ನ ತೋಡಿಕೋ. ಕರುಣಿಬೂದ ಎನ್ನ ಜನ್ಮದ ಕರುಣಿಪೋ ಎಲ್ಲ ಜನ್ಮದ ಖ್ಯಾತಿಗೆ ಹೇ ಮಾದ್ರಿಯಲಿ ಜ್ಯೋತಿಗೆ ಹೇ ಮಾದ್ರಿಯಲಿ ಜನರಾದ ಪೂಜಿದೆ ಜನವ್ರತ ಪೂಜಿತೆ ಇಷ್ಟ ಸಲಿಸುವ ಭೂತ ಎನ್ನಿದು ಜಗದಲ್ಲಿ ದೇವಿಯ ಹೊಡಿಯ ದೇವಿಯ ನಾಯ ಬಲಿಯ ಕೆಂಡದ ದೇವಿ ಪದದಲ್ಲಿ ಬಡಿಕ ಇಲ್ಲೇ ಸೇವೆ ನಡೆವಂದಾಗ ಬೇಗನೆ ದೇವಿನ ಅಷ್ಟೆಲ್ಲಡೋ ಜಗದೀಶ್ವರಿ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣಿ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಅಮ್ಮ. ಹೌದು, ಮಹಿಷಾಖ್ಯನ ಅಂತರಂಗದಲ್ಲಿ ಹುದುಗಿರಬಹುದಾದಂತಹ ಆಸೆಯನ್ನ ಗುರುತಿಸಿದವಳು ನೀನು. ಗುರುತಿಸದೆ ಹೋದೆಯ ತಾಯಿ. ಇರುವೆಯ ಹೆಜ್ಜೆಯಲ್ಲಿಯೂ ಗೆಜ್ಜೆ ಕಟ್ಟಿ ಕುಣಿಯುವಂತ ನಾದವನ್ನ ಗ್ರಹಿಸುವ ಸೂಕ್ಷ್ಮಾತಿ ಸೂಕ್ಷ್ಮಳು ನೀನು ಅಮ್ಮ. ಈ ಜನ್ಮದ ಕುಕೃತ್ಯಗಳನ್ನೆಲ್ಲ ವಿಚಾರಿಸುವಾಗ ಪಾಪ ಪ್ರಜ್ಞೆ ನನಗೆ ಮೂಡ್ತಾ ಇದೆ ತಾಯಿ. ಸ್ವಚ್ಛಂದವಾದಂತಹ ನಡೆ ನುಡಿಗಳಲ್ಲಿ ಇದ್ದವರು ನಾವು. ಹಾಗಾದ್ರೆ ಮಾಡಿದಂತಹ ತಪ್ಪಿನ ಕೆಲಸಕ್ಕೆ ಪ್ರಾಯಶ್ಚಿತ್ತ ಅನ್ನೋದಾಗಬಾರದೆ.
ಹಾಗಾಗಬೇಕು ಅಂತ ಹೇಳಾದ್ರೆ ನಾನು ತಿಳಿದು ನಾನು ಅಳೆದಿರಬಹುದಾದಂತ ಮಾರ್ಗ ಹ ಯಾವುದು? ಇವತ್ತು ಕುಂಭ ಸಂಕ್ರಮಣ ತಾಯಿ. ಹ ಈ ಕುಂಭ ಸಂಕ್ರಮಣ ಎನ್ನುವುದು ಭಾವಿ ಪ್ರಪಂಚಕ್ಕೆ ಒಂದು ಮಾದರಿಯಾಗಿರಬೇಕು. ಹೇಗೆ? ಅಮ್ಮ, ಇವತ್ತಿನ ದಿವಸವೇ ನನ್ನ ಕೊನೆಯ ದಿನ ಎನ್ನುವುದಾಗಿ ನಿನ್ನಲ್ಲಿ ಪ್ರಾರ್ಥಿಸಿದ್ದೇನೆ. ಅನುಗ್ರಹಿಸುತ್ತೀಯ ನೀನು. ಅದಾದ ಬಳಿಕ ಹೇಮಾದ್ರಿಯಲ್ಲಿ ಜನವ್ರಾತ ಪೂಜಿಸುವಂತ ಭೂತನಾಗಿ ನಾನು ನೆನೆಯಬೇಕು. ಅವರೆಲ್ಲವರು ಪೂಜೆ ಮಾಡಿದ ಬಳಿಕ ಅವರ ಇಷ್ಟಾರ್ಥವನ್ನ ಈಡೇರಿಸುವ ಸಾಮರ್ಥ್ಯ ನೀನು ನನಗೆ ಕರುಣಿಸಬೇಕಮ್ಮ. ಮುಂಬರುವಂತ ಕುಂಭ ಸಂಕ್ರಮಣದಂದು ತುಂಬು ಹೃದಯದಿಂದ ಕೆಂಡ ಸೇವೆ ಎನ್ನುವುದು ನನ್ನ ಬಳಿ ನಡೆಯಬೇಕು. ಆಮೇಲೆ ನಿನ್ನ ಸನ್ನಿಧಾನದಲ್ಲಿ ಆ ಚಂದ್ರಾರ್ಕದವರೆಗೆ ಆ ಕೆಂಡ ಸೇವೆ ಎನ್ನುವುದು ನಡೆಯುತ್ತಾ ಇರಬೇಕು ತಾಯಿ. ಕುಂಭ ಸಂಕ್ರಮಣದಲ್ಲಿ ನಡೆಯಬಹುದಾದಂತ ಕೆಂಡ ಸೇವೆಯಲ್ಲಿ ಮುಂದೆ ಮಂಗಲವತಿಯರು ಶ್ರದ್ಧಾ ಭಕ್ತಿ ವ್ರತನಿಷ್ಠರಾಗಿ ಯಾರು ಕೆಂಡ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೋ ಆ ಹೆಮ್ಮಕ್ಕಳ ಮಾಂಗಲ್ಯ ವೃದ್ಧಿಯನ್ನು ಮಾಡಬೇಕು. ಇಷ್ಟಾರ್ಥವನ್ನ ನೀನು ನೆರವೇರಿಸಬೇಕು. ಮೊದಲು ನನ್ನ ಬಳಿ ನಡೆದು ಆಮೇಲೆ ನಿನ್ನ ಬಳಿ ನಿರಂತರವಾಗಿ ನಡೆಯಬೇಕು ತಾಯಿ. ನಿನ್ನ ಅನುಗ್ರಹ ನನ್ನ ಮೇಲೆ ಇರಬೇಕು. ಅಷ್ಟು ಮಗನೇ, ಮಾಡು ಯುದ್ಧವನ್ನ. ಕೈಲಾಸವನ್ನ ಸೇರಬೇಕೆನ್ನುವಂತ ಭಯಕ್ಕೆ ಇಮ್ಮಡಿಯಾಗುತ್ತಾ ಇದ್ರು ಕಾಯ ಖಂಡನದ ತನ್ಮೂಲಕವಾಗಿಯೇ ನನ್ನನ್ನ ಅಲ್ಲಿ ಸೇರಿಸ್ತೇನೆ ಅಂತ ಹೇಳ್ತಾ ಇದ್ದಿ. ನಾನು ನಿನ್ನ ಅಮ್ಮ ಅಂತ ಕರೀತಾ ಇದ್ದೇನೆ ತಾಯಿ. ನೀನು ನನಗೆ ತುಂಬು ಹೃದಯದಿಂದ ಮಗನೇ ಎನ್ನುವುದಾಗಿ ಕರೆಯುತ್ತಾ ಇದ್ದೀಯ. ಹೌದು. ತಾಯಿ ಮಗನ ಮಧ್ಯದಲ್ಲಿ ಯುದ್ಧ ನಡೆಯಿತು ಅಂತಾದ್ರೆ ನಾಳಿನ ಪ್ರಪಂಚದಲ್ಲಿ ಯಾವ ತಾಯಿ ಮಗನನ್ನ ನಂಬ, ಯಾವ ಮಗ ತನ್ನ ತಾಯಿಯ ಮೇಲೆ ಭರವಸೆಯನ್ನಿಟ್ಟಾನು ನನ್ನಿಂದ ಯುದ್ಧ ಮಾಡುವುದಕ್ಕೆ ಸಾಧ್ಯವಿಲ್ಲವಮ್ಮ. ನಾನು ಯುದ್ಧ ಮಾಡಲಾರೆ. ಮಗು, ನೀನು ಅಮ್ಮ ಎನ್ನುವುದಾಗಿ ಕೂಗಿದಾಗ ನನ್ನ ಮಾತೃತ್ವ ಎನ್ನುವುದು ಜಾಗೃತಗೊಂಡಿತು. ಅದಕ್ಕೋಸ್ಕರವಾಗಿ ಆ ಸುರಿ ಗುಣವನ್ನು ನಿನಗೆ ಅನುಗ್ರಹಿಸಿದ್ದೇನೆ. ರಘುದ ಭಾವ ಭಕ್ತಿಯೊಡನು ತಿಥಿ ಪೂಜಿಸಿ ದೇವಿಗೆ ಹರಿವಾರದಲ್ಲಿ ದೇವಿಗೆ ಅರ್ಪಿಸಿದ ಜಗಜ್ಜನನಿ ಲೋಕಮಾತೆ ಸರ್ವೇಶ್ವರಿ ಭಕ್ತ ದೇವವರ್ಮ ಲೋಕಕಂಟಕನಾಗಿ ಬೆಳೆದಾಡುತ್ತಿರುವಂತ ಕಳ ಮಹಿಷಾಂತರನ್ನು ಕೊಂದು ಲೋಕಕ್ಕೆ ಮಂಗಳವನ್ನು ಉಂಟು ಮಾಡಿದ್ದೀಯ ತಾಯಿ. ಮಂಗಳ ಮಹಿಮಳಾಗಿರುವಂತ ನಿನ್ನ ಸನ್ನಿಧಾನಕ್ಕೆ ದೇವವರ್ಮ ದಂಪತಿಗಳು ಮಿಂದು ಬಡಿಯುಟ್ಟು ಶುಚಿರ್ಭೂತರಾಗಿ ನಿನಗೆ ಪ್ರಿಯವಾಗಿರುವಂತಹ ಸೇವೆ, ಪ್ರೀತಿಯ ಸೇವೆ, ಹರಿವಾಣದಲ್ಲಿ ನೈವೇದ್ಯವನ್ನು ತಂದು ನಿನ್ನ ಪದಮೂಲಕ್ಕೆ ಅರ್ಪಿಸ್ತಾ ಇದ್ದೇವೆ ಅಮ್ಮ. ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ಸತ್ಯಪತಿಗಳಾಗಿರುವಂತ ನಮ್ಮನ್ನು ಹರಸಬೇಕು ಎನ್ನುವುದಾಗಿ ಸನ್ನಿಧಾನದಲ್ಲಿ ಬೇಡಿಕೊಳ್ತಾ ಇದ್ದೇನೆ ತಾಯಿ. ಮಗು ದೇವವರ್ಮ, ಶ್ರೀ ಕ್ಷೇತ್ರ ಮಂದಾರ್ತಿಯಲ್ಲಿ ಹರಿವಾಣ ನೈವೇದ್ಯ ಅನ್ನುವಂತ ಸೇವೆ ಇದು ಪ್ರಥಮ ಸಂದ ಸೇವೆಯೇ ಹೌದು, ನನಗೆ ಪ್ರೀತ್ಯರ್ಥವಾದಂತ ಸೇವೆಯೇ ಹೌದು. ಭಕ್ತಿಯಿಂದ ಸಲ್ಲಿಸಿದಂತ ಈ ಸೇವೆಯನ್ನ ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ. ಆದರೊಂದು ಮಾತು ಕೇಳು. ಏನಮ್ಮ? ವಿಗ್ರಹ ತಂದು ನಿಲ್ಲಿದು ದೇವ ಮಂದಿರ ರಚಿಸು, ದೇವ ಮಂದಿರ ನಿನಗವುದು ದೇವವರ್ಮ, ಕೆಲವು ದಿನಗಳ ಹಿಂದೆ ನಿನ್ನ ಕನಸಿನಲ್ಲಿ ನನ್ನ ಮಗನಾದ ಸುಬ್ರಹ್ಮಣ್ಯ ಒಟ್ಟು ರೂಪದಲ್ಲಿ ಕನಸಿನಲ್ಲಿ ಕಾಣಿಸಿಕೊಂಡು ನಿನಗೊಂದು ಸಲಹೆಯನ್ನು ಕೊಟ್ಟ. ವಾಲಾಯಿ ನದಿಯ ಮೂಲದಲ್ಲಿರುವಂತಹ ವಿಗ್ರಹವನ್ನು ತಂದು ಮಂದಾರ್ತಿಯಲ್ಲಿ ಪ್ರತಿಷ್ಠಾಪಿಸಿ ಎನ್ನುವ ಹಾಗೆ ಹೆಂಡತಿಯ ಮಾತನ್ನ ಕೇಳಿ ಕಂಡ ಕನಸನ್ನ ನಿರ್ಲಕ್ಷ್ಯ ಹೊಂದಿದೆ. ಅಮೃತವೂ ವಿಷವಾಗ್ತದೆ ಮಗು ಎಂಬುದಕ್ಕೆ ಸಾಕ್ಷಿ ನಿನ್ನ ಜೀವನದಲ್ಲಿ ನೀನು ಅನುಭವಿಸಿದಂತ ಕಷ್ಟ ನಷ್ಟಗಳು ಇನ್ನೂ ಕಾಲ ಮಿಂಚಿಲ್ಲ. ಪರಿಹಾರ ಇಲ್ವೇ ಅಮ್ಮ? ಯೋಚನೆ ಮಾಡಬೇಡ. ಇದು ನನ್ನ ಮಾತನ್ನ ಕೇಳು. ವಾರಾಹಿ ನದಿಯ ಮೂಲದಲ್ಲಿರುವಂತ ದೇವಿಯ ವಿಗ್ರಹವನ್ನ
ಸುದೇವ ಬ್ರಾಹ್ಮಣನ ಮುಂದಾಳತ್ವದಲ್ಲಿ ವಾದ್ಯ ಘೋಷದಿಂದ ಈ ಮಂದಾರ್ತಿಗೆ ತಂದು ಪ್ರತಿಷ್ಠಾಪಿಸು. ನಿನ್ನಿಂದಲೇ ಸುಂದರವಾದ ಒಂದು ಮಂದಿರವೂ ಕೂಡ ನಿರ್ಮಾಣ ಆಗಬೇಕು. ಇದು ನನಗೆ ಮಾತ್ರ ಅಲ್ಲ, ನನಗಿಂತ ಎತ್ತರದಲ್ಲಿ ರಕ್ತೇಶ್ವರಿಗೆ ಒಂದು ಮಂದಿರ ನಿರ್ಮಾಣ ಆಗಬೇಕು. ಗುಡಿ ಕಟ್ಟಿಸ್ತೇನೆ. ಅಷ್ಟೇ ಅಲ್ಲ ಮಗು, ವರ್ಷಕ್ಕೊಮ್ಮೆ ಬರುವಂತ ಕುಂಭ ಸಂಕ್ರಮಣ ದಿನ ವಿಶೇಷವಾಗಿ ಸತ್ತ ಮಹಿಷಾಕ್ಯನ ಸವಿ ನೆನಪಿಗಾಗಿ ಗಂಡ ಸೇವೆ ನಡೆಯಬೇಕು. ಎರಡನೇ ದಿನ ರಥೋತ್ಸವ ನಡೆಯಬೇಕು. ಮೂರನೇ ದಿನ ದೀಪೋತ್ಸವ ನಡೆಯಬೇಕು. ಇದು ಪ್ರತಿ ವರ್ಷವೂ ನಡೆದುಕೊಂಡು ಬರಬೇಕು. ಅಷ್ಟೇ ಅಲ್ಲ ಮಗನೇ, ನಿನ್ನಿಂದಾಗಿ ಈ ಶ್ರೀ ಕ್ಷೇತ್ರ ಮಂದಾರ್ತಿಯಲ್ಲಿ ಅಭಯದಾನ, ವಿದ್ಯಾದಾನ, ಅಷ್ಟೇ ಅಲ್ಲ ಅನ್ನದಾನ, ಹೀಗೆ ಹಲವು ದಾನ ಧರ್ಮಗಳು ನಡೆಯಬೇಕು ಮಗನೇ. ಸಾಕಾಗದು. ಹೀಗೆ ಯಾರು ಭಕ್ತಿಯಿಂದ ನನ್ನ ಆರಾಧಿಸಿ ಪೂಜಿಸ್ತಾರೋ ಅಂತವರ ಸಕಲ ಇಷ್ಟಾರ್ಥವನ್ನು ನಾನು ಈಡೇರಿಸ್ತೇನೆ. ದುಷ್ಟರನ್ನ ಸಂಹರಿಸುವುದಕ್ಕಾಗಿ ಕೈಲಾಸದಿಂದ ಧರೆಗಿಳಿದು ಬಂದಂತ ಗಣಗಳು ವೀರಭದ್ರ, ಕೈಗುಳಿ, ಕಲ್ಪುಣಾಖ್ಯ, ಬಬ್ಬರ್ಯ ಇವರೆಲ್ಲರಿಗೂ ಪ್ರತ್ಯೇಕ ಮಂದಿರವನ್ನು ನಿರ್ಮಾಣ ಮಾಡು. ಕಂಗಳ ಮುಂದೆ ಕಂಗೊಳಿಸುತ್ತಲಿದೆ, ಕಂಗಳ ಮುಂದೆ ಕಂಗೊಳಿಸುತ್ತಲಿದೆ. ಅಂದದ ಮೂರುತಿ, ಚಂದದ ಮೂರುತಿ, ದುರ್ಗೆಯ ಮೂರುತಿ, ಸುಂದರ ಮೂರುತಿಯ ಕಂಗಳ ಮುಂದೆ ಕಂಗೊಳಿಸುತ್ತಲಿದೆ. ಅಂದದ ಮೂರುತಿ, ಚಂದದ ಮೂರುತಿ, ದುರ್ಗೆಯ ಮೂರುತಿ, ಸುಂದರ ಮೂರುತಿಯ ತ್ರಿಭುವನ ಜನನಿ ಜಗನ್ಮೋಹಿನಿ ಮಾತೆ ದಾದಿ ಎತ್ತಿನ ಒಂದೇ ಜನ ಲೆಕ್ಕದ ಬೋಡ ಎಂಕ ಲೆಕ್ಕದ ಬೋರ ಆಪುಣ್ ಗೊತ್ತಾಯ್ತಾ? ನಾವ್ ಯಾರಂತ? ಯಾರು ನೀವು? ನಾವು ಕಳ್ರು. ಸಸಿ ಕಳ್ರ? ದೊಡ್ಡ ಕಳ್ರ, ಸಣ್ಣ? ಹೌದಾ? ದುರ್ಗವಳ್ಳಿ ಅಂತ ಹೇಳಿದ್ರೆ ನಾವೇ ರಾಜ ಕಳ್ರು ನಾವು. ಹೌದಾ ಸ್ವಾಮಿ? ಏನೇನ್ ಮಾಡಿದ್ದೀರಿ? ಇಲ್ಲೇ ಇರುವಂತ ಶ್ರೀಮಂತರ ಮನೆ, ಅಲ್ಲಿ ಒಂದು ಕಳ್ಳತನ ಹೋದ ಸಂದರ್ಭ ಅಲ್ಲಿ ಒಂದು ಬಾಳೆಕೊನೆ ನೋಡ್ಕೊಂಡು ಬಂದೆ ನಾನು. ಏನು ಬಾಳೆಕೊನೆ? ನೇಂದ್ರ ಬಾಳೆಕೊನೆ. ಕೇಳಿದ್ರು ಕೊಡುದಿಲ್ಲ ಅಂತ ಹೇಳಿದ್ರು. ರಾತ್ರಿ ಬರ್ತೇನೆ ಕಳ್ಳತನ ಮಾಡ್ತೇನೆ ಅಂತ ಹೇಳಿದೆ ನಾನು. ಹೋದವನೇ ಅವ್ರು ಕೊಡಲಿಲ್ಲ. ಎಲ್ರು ಸಹ ಕಾಯ್ತಾ ಇದ್ರು. ಕಾಯ್ತಾ ಇರುವಾಗ ಹೋದವನೇ ಬಾವಿಗೆ ಒಂದು ಕಲ್ಲನ್ನು ಎಸೆದೆ. ಶಬ್ದ ಆಯ್ತಾ? ಎಲ್ರು ಬಾವಿ ಕಡೆ ಬಂದ್ರು. ಹೋದವನೇ ಬಾಳೆಕೊನೆ ಕೊಯ್ಕೊಂಡು ಹೋದೆ. ನೀವೆಂತ ಮಗ? ಮತ್ತೆ ಅಷ್ಟೇ ಅಲ್ಲ ಸ್ವಾಮಿ, ಕೊಳಕೆ ಬಾಯಿಲೆ ಮನೆಗೆ ಹೋದೆ. ಅಲ್ಲಿ ಒಂದು ಅಡಿಕೆಯನ್ನು ನೋಡಿಕೊಂಡು ಬಂದಿದ್ದೆ. ಅಡಿಕೆಯನ್ನು ಕೇಳಿದ್ರೆ ಕೊಡುದಿಲ್ಲ ಅಂತ ಹೇಳಿದ್ರು. ಆವಾಗ ರಾತ್ರಿ ಕಳ್ಳತನ ಬರ್ತೀನಿ ಹೇಳಿದಾಗ ನಾನು ಅಂತೂ ಬರ್ತೇನೆ ತಿಳಿದಂತ ಅವರು ಅಂಗಳದಲ್ಲಿ ಹೊನೆಕೆ ರಾಶಿ ಹಾಕಿದ್ರು. ಯಾಕೆ? ಅಂತೂ ಕಾಲು ಜಾರಿ ಬೀಳ್ಬೇಕಂತ ಹೇಳಿ. ಆದದ್ದು ಅದೇ. ಹೋದವನ ಹೊನೆಕೆ ರಾಶಿ ಕಾಲು ಹಾಕಿದ್ನ, ಜಾರಿ ಬಿದ್ದೆ. ಬಿದ್ದವ ನೆಲ ಬಿಡ್ಲಿಲ್ಲ ಸ್ವಾಮಿ. ಅವರು ನನ್ನ ಬಿಡ್ಲಿಲ್ಲ, ಹಿಡಿದು ಕಟ್ಟಿ ಹಾಕಿದ್ರು. ಪಕ್ಕದಲ್ಲಿ ಕಲ್ಮರಿಕೆನ ತೆಗೆದು ನನ್ನ ಮುಚ್ಚಿ ಹಾಕಿದ್ರು. ಅಂತೂ ಉಸಿರುಗಟ್ಟಿ ಸಾಯ್ಬೇಕಂತ ಹೇಳಿ. ಅಂದ್ರೆ ಸಾಯ್ಬೇಕಿತ್ತ? ಹಾಗಲ್ಲ. ಯಾಕಂತ ಹೇಳಿದ್ರೆ ನಾನು ಉಸಿರು ಸಾಯ್ಲಿಲ್ಲ. ಯಾಕೆ? ದೇವಿಯ ನಾಮವನ್ನು ಸ್ತುತಿಸಿದೆ. ಆವಾಗ ಕಲ್ಮರ್ಗಿ ಅನ್ನೋದು ಹಗೂರವಾಯ್ತು. ಹಗುರವಾದಂತ ಕಲ್ಮೆರಿಗೆ ಎತ್ತಿಕೊಂಡು ಹೋಗಿ 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 ಶಿರಿಯಾರ ಹಳ್ಳಾಡಿಯ ಮಧ್ಯೆ ಹೋಗಿ ಹಾಕಿದೆ. ಅಲ್ಲಿ ಒಂದು ಹೆಸರು ಬಂತು ಕಲ್ಮರ್ಗಿ ಎನ್ನುವುದಾಗಿ. ಈಗ ಹೊರಟಿದೆ ಎಲ್ಲಿಗೆ ಗೊತ್ತಾ? ಕೋಟೇಶ್ವರ ಮಧ್ಯದಲ್ಲಿರುವ ಒಂದು ಗುಡ್ಡ. ಗುಡ್ಡದಲ್ಲಿ ಗಣಪತಿ ದೇವಸ್ಥಾನ ಉಂಟು. ಹೋಗುವ ಪರಿ ಹೇಗೆ? ಗಣಪತಿಯ ದೇವಸ್ಥಾನ ಒಳ ಪ್ರವೇಶ ಮಾಡಬೇಕು. ಅದಕ್ಕಾಗಿ ನೀವು ಬರುವ ಅಗತ್ಯವಿಲ್ಲ, ನಾನು ಒಬ್ಬನೇ ಹೋಗಿ ನೋಡಿಕೊಂಡು ಬರ್ತೇನೆ.
ಈ ಕಡೆ ಅದೇ ಅರರೆ ಏನಾಶ್ಚರ್ಯ ಅರರೆ ಏನಾಶ್ಚರ್ಯ ಅರರೆ ಏನಾಶ್ಚರ್ಯ ಸರ್ವ ದಿಕ್ಕಿನೊಳಗೆ ಹಿರಿಯರ ಬಿಡದಿರುವುದು ಆನೆ ಹಿರಿಯರ ಬಿಡದಿರುವುದು ಆಚೆ ಕರೆ ಮುಖ ಈಚೆ ಕರೆ ಮುಖ ಮುಂದೆ ಕರಿಮುಖ ಹಿಂದೆ ಕರಿಮುಖ ಇಲ್ಲ ಕರಿಮುಖನಲ್ಲದೆ ಪರರಲ್ಲ ದಿಟವೆಂದು ಹರಿದನು ಮರಳಿ ಆಚೆ ಕರಿಮುಖ ಈಚೆ ಕರಿಮುಖ ಮುಂದೆ ಕರಿಮುಖ ಇಲ್ಲೆಲ್ಲೋ ಕರಿಮುಖ ಹಿಂದೆ ಕರಿಮುಖ ಇಲ್ಲ ದೇವಸ್ಥಾನ ಒಳ ಪ್ರವೇಶ ಮಾಡ್ತಾ ಇದ್ದಂತೆ ಆನೆಗಳು ಅಡ್ಡವಿಸ್ತಾ ಉಂಟು. ಹಾಗಾದ್ರೆ ಆನೆಗಳು ಅಡ್ಡವಿಸ್ತು ಅಂತ ಆದ್ರೆ ಅಂತುವಿನ ಕಳ್ಳತನಕ್ಕೆ ಭಂಗವಾಯ್ತಂತಲ್ವೇ? ಅಂತುವಿನ ಕಳ್ಳತನಕ್ಕೆ ಭಂಗವಾಯ್ತು ಅಂತ ಆದ್ರೆ ಅಂತುವಿನ ಮಾನ ಹೋದಾಗೆ. ಮಾನ ಹೋದ ಮೇಲೆ ಅಂತೂ ಇನ್ನು ಬದುಕುವುದಿಲ್ಲ. ಹಿಡಿದ ಕತ್ತಿಯಿಂದ ಅಂತುವಿನ ಆತ್ಮಹತ್ಯೆಗೆ ಮುಂದಾಗ್ತಾ ಇದೀಯಾ? ಆತ್ಮಹತ್ಯೆ ಅನ್ನೋದು ಮಹಾಪಾಪ. ನಿನಗೆ ಕಳ್ಳತನಕೆಯನ್ನು ಸಿಗಲೆಂದು ಬಯಸಬೇಡ. ಅಲ್ಲೇ ಕೆಳಗಡೆ ಕಾಣುತ್ತಿರೋ ಸೂರ್ಯ ಪುಷ್ಕರಣಿ ಹಾಗೂ ಚಂದ್ರ ಪುಷ್ಕರಣಿಯಲ್ಲಿ ಮಿಂದು ಮಣಿಯಿಟ್ಟು ದೇವಸ್ಥಾನದೊಳಗೆ ನೀನು ಹೋಗು. ಮೊದಲು ನಿನ್ನ ಕಣ್ಣಿಗೆ ಏನು ಗೋಚರಿಸಿದೆಯೋ ಅದನ್ನು ಎತ್ತುಕೊಂಡು ಬಮಗನೆ ಅಂತೂ ಬದುಕಿದ. ಏನ್ ಹೇಳಿದದು? ಅಶರೀರವಾಣಿ. ಏನ್ ಹೇಳಿತು? ಸೂರ್ಯ ಪುಷ್ಕರಣಿ ಹಾಗೂ ಚಂದ್ರ ಪುಷ್ಕರಣಿಯಲ್ಲಿ ಮಿಂದು ದೇವಸ್ಥಾನ ಒಬ್ಬನೇ ಹೋಗು. ಕಣ್ಣಿಗೆ ಏನು ಗೋಚರಿಸ್ತದೋ ಅದನ್ನ ಕೊಂಡು ಹೋಗು. ನುಡಿದಂತೆ ನಟೆ. ದೇವಸ್ಥಾನ ಒಳ ಪ್ರವೇಶ ಮಾಡುತ್ತಾ ಇದ್ದಂತೆ ನಮ್ಮ ಕಣ್ಣಿಗೆ ಗೋಚರಿಸುವ ಒಂದು ಬೆಟ್ಟದ ಪೆಟ್ಟಿಗೆಯನ್ನು ಹೊತ್ತು ತಂದಿದ್ದೇವೆ. ಹೊತ್ತು ತಂದ ಮಾತ್ರಕ್ಕೆ ಈ ದೇವಸ್ಥಾನಕ್ಕೆ ಒಂದು ಹೆಸರಾಗ್ಬೇಕಲ್ಲ. ಏನ್ ಹೆಸರು ಇಡುವುದು? ನಾವು ದೇವಸ್ಥಾನ ಒಳ ಪ್ರವೇಶ ಮಾಡುತ್ತಿದ್ದ ಆನೆಗಳು ಅಡ್ಡವಿಸಿತ್ತು. ದೇವಸ್ಥಾನ ಇದು ಗುಡ್ಡದ ಮೇಲೆ, ಹಾಗಾಗಿ ಆನೆ ಗುಡ್ಡ ಗುಡ್ಡ ಶ್ರೀ ಮಹಾಗಣಪತಿ ದೇವಸ್ಥಾನ ಅಂತ ಪ್ರಸಿದ್ಧಿ ಹೊಂದಲಿ. ಮುಂದೆ ಸಾಗೋಣ. ಅಲ್ಲಿಂದ ಇಲ್ಲಿ ಕಷ್ಟಪಟ್ಟು ತಂದಿದೆ, ಅದನ್ನ ಇಲ್ಲೇ ಹೊತ್ತಾಗ್ತಾವ. ನಾನು ಒಬ್ಬನೇ ಬಂದಲ್ಲ ಅಂತೋಣ, ಹಾಗಾಗಿ ಭಾರ ಆಯ್ತು. ಇಲ್ಲೇ ಅಲ್ಲಿಂದ ಇಲ್ಲಿ ತನಕ ಒಬ್ಬನೇ ಹೊತ್ತು ತಂದ, ಹಾಗಾಗಿ ಅವನಿಗೆ ಬಹಳ ಕಷ್ಟವಾಗಿರುವುದು. ನೀನೆತ್ತಿ ನೋಡಿ. ಅದನ್ನ ಅಲ್ಲೇ ಒತ್ತುತ್ತಾನು. ನಾನೊಬ್ಬನೇ ಅಂತ ಎತ್ತ ಅಂತ ಹೇಳಿದ್ರೆ ಈಗ ಪೆಟ್ಟಿಗೆ ಒಂದು ಎತ್ತಲಿಕ್ಕೆ ಆಗುದಿಲ್ಲ ನಿಮ್ಗೆ. ಭಾರ ಉಂಟು. ಊಟಕ್ಕೆ ಸರಿ ನೀವು. ಇದು ಭಾರ ಉಂಟು. ಹಾ, ಇದೊಂದು ಪೆಟ್ಟಿಗೆ. ಊಟದಲ್ಲಿ ನಿಪುಣ ಎಲ್ಲರೂ ಅದೇ. ಇದೇನು ಆಶ್ಚರ್ಯ, ಈ ಪೆಟ್ಟಿಗೆಯನ್ನು ಎತ್ತಲಿಕ್ಕೆ ಆಗ್ತಾ ಇಲ್ಲ ಅಂತ ಆದ್ರೆ ಈ ಪೆಟ್ಟಿಗೆ ಎಲ್ಲಾದ್ರೂ ಬೇರು ಬಂದಿದ್ಯಾ? ಇದು ಗೋಳಿ ಮರವೇ? ಅದು ಸರಿ. ಹಾಗಾದ್ರೆ ಹೂತೋಗಿರ್ಬೇಕು. ಹೆಸರು ಗದ್ದೆ ಅಂತು ಅಣ್ಣ. ಹಾಗಾದ್ರೆ ಈ ಪೆಟ್ಟಿಗೆ ಎತ್ತಲಿಕ್ಕೆ ಆಗ್ತಾ ಇಲ್ಲ ಅಂತ ಆದ್ರೆ ಏನ್ ಆಶ್ಚರ್ಯ? ಪೆಟ್ಟಿಗೆ ಏನಾದ್ರೂ ವಿಶೇಷ ಇರ್ಬೋದಾ? ನೋಡಿ ನೋಡಿ ನೋಡಿ. ಏನುಂಟಾ? ಹಾವು ಅನ್ಕೊಂಡಲ್ಲ, ಗಣಪತಿ. ಅಯ್ಯೋ, ಹೋಗಿ ಹೋಗಿ ದೇವಸ್ಥಾನ ಹೋಗಿ ದೇವರನ್ನ ಕದ್ದು ತಂದಾಗ ಆಯ್ತು ನಾವು. ಹಾಗಾದ್ರೆ ಗಣಪತಿ ಇಲ್ಲಿಯ ತನಕ ಬಂದಂತ ಗಣಪತಿ ಮುಂದೆ ಹೋಗ್ತಾ ಇಲ್ಲ. ಹಾಗಾದ್ರೆ ಆಶ್ಚರ್ಯ. ಹಾಗಾದ್ರೆ ಗಣಪತಿ ಇಲ್ಲಿಯ ನೆಲೆಯಾಗಬೇಕೆನ್ನುವಂತಹ ಇಷ್ಟಪಟ್ಟಿದ್ರಂತ ಆಯ್ತು. ಹಾಗಾದ್ರೆ ಇದು ಗಣಪತಿಯನ್ನ ಇಲ್ಲಿಯೇ ಪ್ರತಿಷ್ಠಾಪನೆ. ಗಣಪತಿಯನ್ನ ಪ್ರತಿಷ್ಠಾಪಿಸ ಹಾಗಾಯ್ತು. ಪ್ರತಿಷ್ಠಾಪನೆಗೊಂಡಂತ ಈ ಸ್ಥಳಕ್ಕೆ ಹೆಸರಾಗಬೇಕಲ್ಲ, ಏನಂತ ಹೆಸರು? ಪೆಟ್ಟಿಗೆಯನ್ನು ಹೊತ್ತು ತಂದಾಗ ಭಾರವಾಯ್ತು. ಭಾರವನ್ನ ಇಳಿಸಿದ್ದೇವೆ, ಆಗ ಭಾರ ಅಳಿಯಿತು. ದೇವಸ್ಥಾನ ಗಣಪತಿ, ಹಾಗಾಗಿ ಬಾರಾಳಿಯ ಶ್ರೀ ಮಹಾಗಣಪತಿ ಎಂದು ಪ್ರಖ್ಯಾತಿನ ಪಡೆಯಲಿ. ಪೆಟ್ಟಿಗೆಯಲ್ಲಿ ಇನ್ನೇನಾದ್ರು ಗಿರಿಜಾ ಅಂತೋಣನ್ ಗಿರಿಜಾ ನಿನ್ನ ಅತ್ತೆ.
ಗಿರಿಜಾ ಅಲ್ಲ ಅದು ಗೆಜ್ಜೆ, ಬೆಳ್ಳಿಯ ಗೆಜ್ಜೆ. ಬೆಳ್ಳಿಯ ಗೆಜ್ಜೆ ಏನ್ ಮಾಡ್ಬೋದು? ಇದು ಕುತ್ತಿಗೆಗೆ ಕಟ್ಟಿಕೊಳ್ಳುವುದು. ಕುತ್ತಿ ಕಟ್ಟಿಕೊಳ್ಳೋದು ಗೆಜ್ಜೆ. ಮಾರುವ ಅದಾಗುವುದು. ದೇವರು ಕೊಟ್ಟಿದಂತಹ ಗೆಜ್ಜೆ ಇದು. ಇದನ್ನ ನಾವು ದೇವಸ್ಥಾನ ಒಪ್ಪಿಸೋಣ. ಹಿಡ್ಕೊಳ್ಳಿ. ಗೆಜ್ಜೆ ಸರವನ್ನ ಸನ್ನಿಧಾನಕ್ಕೆ ಒಪ್ಪಿಸು. ಈ ಗೆಜ್ಜೆಯನ್ನು ಹಿಡಿದುಕೊಂಡಿದ್ದು ನಾವ್ಯಾಕಮ್ಮ ಕುಡಿದಿದ್ದು? ನಿಮ್ಮನ್ನೆಲ್ಲ ಕುಣಿಸಿದ್ದು ನಾನೇ ಮಗನೇ. ಯಾಕೆ ತಾಯಿ? ಗೆಜ್ಜೆ ಕಟ್ಟಿ ಕುಣಿಯುವವರನ್ನ ಕಂಡ್ರೆ ತುಂಬಾ ಪ್ರೀತಿ, ಅದಕ್ಕಾಗಿ ನಿಮ್ಮನ್ನ ಕುಣಿಸಿದವಳು ನಾನಿದ್ದೇನೆ. ನಮ್ಮಿಂದ ಏನಾಗ್ಬೇಕು ತಾಯಿ? ಮಗನೇ, ಈ ಮಂದಾರ್ತಿ ಕ್ಷೇತ್ರದಿಂದ ನಿನ್ನಿಂದ ಒಂದು ಯಕ್ಷಗಾನ ಮೇಳವನ್ನ ಪ್ರಾರಂಭ ಮಾಡಬೇಕು. ಯಕ್ಷಗಾನ ಮೇಳದ ಯಜಮಾನ ಯಾರು ಬೇಕು ತಾಯಿ? ಯಜಮಾನ ನೀನೇ ಆಗಬೇಕು ಮಗನೇ. ಅಮ್ಮ, ಯಜಮಾನ ನಾನಾದ್ರೆ ಮಂದಾರ್ತಿಯಿಂದ ಕಳ್ಳರ ಮೇಳ ಬಂತಂದು ಹೇಳಿಲ್ಲ ತಾಯಿ. ಅಂತ ಅಪವಾದ ಬಾರದ ಹಾಗೆ ನಾನು ನೋಡ್ಕೊಳ್ತೇನೆ ಮಗನೇ. ವಿಧಿವಿಧಾನ ಉಂಟಾ ತಾಯಿ? ಪ್ರಥಮ ದಿನದಂದು ಬಾನಾಳಿಯಲ್ಲಿ ಶ್ರೀವೇಷಧಾರಿಗಳಿಗೆ ಗೆಜ್ಜೆ ಕಟ್ಟಿ ಕುಡಿಸಬೇಕು. ಸರಿ ತಾಯಿ. ಆಮೇಲೆ ನನ್ನ ಸನ್ನಿಧಾನದಲ್ಲಿ ಬೆಳಗಿನ ತನಕ ಸೇವೆ ಆಗಬೇಕು. ಆಗಲಿ ತಾಯಿ. ಮುಂದೆ ಆನೆಗುಡ್ಡಿಯಿಂದ ಗಣಪತಿಯನ್ನ ಕದ್ದು ತಂದ ಕಾರಣ ಆನೆಗುಡ್ಡಿಯಲ್ಲಿ ಒಂದು ಸೇವೆ ಆಗಬೇಕು. ಅಲ್ಲಿ ಒಂದು ಸೇವೆ ಮಾಡ್ತೇವೆ ಮಾತೆ. ಬಾರಾಳಿಯಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪಿಸಿದ ಕಾರಣ ಬಾರಾಳಿಯಲ್ಲಿ ಒಂದು ಸೇವೆ ಆಗಬೇಕು. ಅಲ್ಲಿ ಒಂದು ಸೇವೆ ಮಾಡ್ತೇವೆ ಮಾತೆ. ದೊಡ್ಡವರ ಮೇಲೆ ದ್ವೇಷ ಇದ್ದ ಕಾರಣ ದೊಡ್ಡ ಮನೆಯಲ್ಲಿ ಒಂದು ಸೇವೆ ಆಗಬೇಕು. ಸರಿ, ಅಲ್ಲಿ ಒಂದು ಸೇವೆ ಮಾಡ್ತೇವೆ. ಕಲ್ಲು ಮಾಲಿಂಗೇಶ್ವರನಲ್ಲಿ ಒಂದು ಸೇವೆ ಆಗಬೇಕು. ಸರಿ ಮಾತೆ, ಅಲ್ಲಿ ಒಂದು ಸೇವೆ ಮಾಡ್ತೇವೆ. ಹೀಗೆ ಕಟ್ಟುಗಟ್ಟಲೆ ಸೇವೆ ಮುಗಿದ ನಂತರ 6 ತಿಂಗಳ ಆಟ ಮಾಡಬೇಕು ಮಗನೇ. 6 ತಿಂಗಳು? 6 ತಿಂಗಳು ಆಟ ಸಿಗ್ಬೇಕಲ್ಲ ತಾಯಿ? ಸಿಗುವ ಹಾಗೆ ನಾನು ಮಾಡ್ತೇನೆ ಅಮ್ಮ. ಸಿಗ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು ತಾಯಿ? ಸಂತಾನ ಭಾಗ್ಯ ಇಲ್ಲದವರು, ರೋಗ ರುಜಿನೆಯಿಂದ ಬಳಲುತ್ತಿರುವವರು, ಸಂಕಷ್ಟದಲ್ಲಿರುವವರು ನನಗೊಂದು ಬೆಳಕಿನ ಸೇವೆ ಕೊಡ್ತೇನಂತ ಹೇಳ್ಕೊಂಡಲ್ಲಿ ಅವರ ಕಷ್ಟಗಳನ್ನೆಲ್ಲ ನಾನು ದೂರ ಮಾಡ್ತೇನೆ ಮಗನೇ. ಅಮ್ಮ, ಈ ಬೆಳಕಿನ ಸೇವೆ ಅಂದ್ರೆ ಏನು ತಾಯಿ? ಆಟ ಆಡಿಸುವ ಸಂದರ್ಭ ರಂಗಸ್ಥಳದ 2 ಬದಿ ಬೆಳಗಿನ ತನಕ ದೀಪ ಉರಿಯುತ್ತಿರಬೇಕು. ಅದೇ ನನಗೆ ಇಷ್ಟದ ಸೇವೆ, ಬೆಳಕಿನ ಸೇವೆ ಮಗನೇ. ಅಮ್ಮ, ನಿಮ್ಮ ಅನುಗ್ರಹ ಇದ್ದರೆ ಒಂದಲ್ಲ ತಾಯಿ, ಮುಂದೆ 5 ಮೇಳ ಮಾಡುವೆ. ನಮೋ ನನ್ನ ಸದಾ ಒಟ್ಟು ನಡೆಸಿಕೊಂಡು ಹೋಗ ಮಗನೇ. ಅಂತೂ ಬಸವನ ಯಾರು? ಮಂದಾರ್ತಿ ಬಸವನ. ಅವನ ಸುದ್ದಿಗೆ ಹೋಗೋದು ಬೇಡ, ಅವನು ದೇವರಿಗೆ ಬಿಟ್ಟವ. ಹಾಗಾಗಿ ಮಂದಾರ್ತಿಯಿಂದ ನಾವು ಮೇಳ ಹೊರಡ್ಬೇಕು. ಮೇಳ ಅಮ್ಮನ ಆಜ್ಞೆಯಾಗಿದೆ. ಮೇಳ ಹೊರಡ್ಬೇಕಂತ ಹೇಳಿದ್ರೆ ತಾಯಿಯ ಅನುಗ್ರಹ ಬೇಕು. ಕೇವಲ ಇಲ್ಲಿ ಮಾತ್ರ ಇಲ್ಲ, ಎಲ್ಲ ಜಿಲ್ಲೆಯಲ್ಲೂ ಸಹ ತಿರುಗಾಟ ಮಾಡುವಂತ ತಾಯಿ ಅನುಗ್ರಹ ಇದೆ ಎನ್ನುವುದರಲ್ಲಿ ನಮಗೆ ಸಂಶಯವಿಲ್ಲ. ಶ್ರೀ ಮಂದಾರ್ತಿ ಕ್ಷೇತ್ರ ಮಹತ್ವ ಎಂಬಿ ಪುಣ್ಯ ಕಥಾನಕವನ್ನ ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ಶ್ರದ್ಧಾ ಭಕ್ತಿಯ ಬೆಳಗ್ಗೆ ತನಕ ನೋಡಿದ್ದಾರೋ ಅಂತವರಿಗೆ ನಮ್ಮ ಆರಾಧ್ಯ ದೇವಿಯಾದ ಶ್ರೀ ಮಂದಾರ್ತಿ ಶ್ರೀ ದುರ್ಗಾಪರೇಶ್ವರಿ ದೇವಿಯು, ಮಹಾಗಣಪತಿಯು ಆಯುಷ್ಯ ಆರೋಗ್ಯ ಸಂಪತ್ತು ನೀಡಿ ಸನ್ಮಂಗಲವನ್ನು ಉಂಟು ಮಾಡಿ ಎಂದು ಬೇಡಿಕೊಳ್ಳುತ್ತಾ ಈ ಕಥೆಯ ಮಂಗಲವನ್ನು ಹಾಡುತ್ತೇನೆ. ಮಂಗಲವು ಪಂಚಕನ್ಯೆಯರಿಗೆ ಮಂದಾತಿಯಲ್ಲಿ ನೆಲೆಸಿ ಭಕ್ತರ ತಲವು ಮಂಗಳಾಂಗಿನೀಶ್ವರಿಗೆ ಮಂಗಲೇಯರು ಮಂಗಳಾರತಿ ಬೆಳಗುತ್ತ ಮಂಗಲ ಪಾಡಿದರು. ಮಂಗಲೇಯರು ಮಂಗಳ ಪಾಡಿದರು. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.